ಮಲಗಿದ ತಾಯಿಗೆ ಬೆಂಕಿ ಹಚ್ಚಿ ಆಕೆಯನ್ನು ಕೊಂದ ಪ್ರಕರಣ. ಆರೋಪಿ ಮಗ ಮೆಲ್ವಿನ್ ಮೊಂತೆರೊನನ್ನು ಸ್ಥಳಕ್ಕೆ ತಂದು ಮಾಹಿತಿ ಕಲೆ. ರಾತ್ರಿ ಹೊತ್ತು ಮನೆಯಲ್ಲಿ ಮಲಗಿದ ತಾಯಿಗೆ ಬೆಂಕಿ ಹಚ್ಚಿ ಆಕೆಯನ್ನು ಕೊಂದ ಬಳಿಕ ನೆರೆಮನೆಯ ಮಹಿಳೆಯನ್ನು ಮನೆಗೆ ಕರೆಸಿ ಆಕೆಗೂ ಬೆಂಕಿ ಹಚ್ಚಿದ ಪ್ರಕರಣದ ಸಾಕ್ಷ್ಯ ಸಂಗ್ರಹ ನಡೆಯಿತು. ಆರೋಪಿ ಮೆಲ್ವಿನ್ ಮೊಂತೆರೊನನ್ನು ಮಂಜೇಶ್ವರ ಪೊಲೀಸರು ಕೊಲೆ ನಡೆದ ಸ್ಥಳಕ್ಕೆ ತಂದು ಮಾಹಿತಿ ಕಲೆ ಹಾಕಿದ್ದಾರೆ. ವರ್ಕಾಡಿ ನಲ್ಲಂಗಿ ನಿವಾಸಿ ದಿವಂಗತ ಲೂಯಿಸ್ ಮೊಂತೆರೊ ರವರ ಪತ್ನಿ ಇಲ್ಡಾ ತನ್ನ ಪುತ್ರನಿಂದಲೇ ಕೊಲೆಗೀಡಾಗಿದ್ದರು. ಜೂನ್ 26 ಗುರುವಾರ ಮುಂಜಾನೆ ಈ ಘಟನೆ ನಡೆದಿತ್ತು. ಪರಾರಿಯಾದ ಆರೋಪಿಯನ್ನು ತಾಸುಗಳೊಳಗೆ ಕರ್ನಾಟಕದ ಕುಂದಾಪುರದಿಂದ ಬಂಧಿಸಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದರು.